ಉಡುಪಿ ಪರ್ಯಾಯ ಮಹೋತ್ಸವಕ್ಕೆ ಜಿಲ್ಲಾಧಿಕಾರಿಗಳು ಕೇಸರಿ ಧ್ವಜವನ್ನು ತೋರಿಸಿ ಚಾಲನೆ ನೀಡಿರುವ ವಿಚಾರ ವಿವಾದವಾಗಿ ಮಾರ್ಪಟ್ಟಿದೆ. ಇದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ನಗರಸಭೆಯ ಆಡಳಿತಾಧಿಕಾರಿಯಾಗಿದ್ದ ಹಿನ್ನೆಲೆಯಲ್ಲಿ ತಾನು ಭಾಗಿಯಾಗಿದ್ದೇನೆ ವಿನಃ ಯಾವುದೇ ರಾಜಕೀಯ ಕಾರಣಗಳಿಗೆ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೀಗ ಜಿಲ್ಲಾಧಿಕಾರಿ ಕೈಗೆ ಕೇಸರಿ ಧ್ವಜವನ್ನು ಕೊಟ್ಟಿರುವ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಜಿಲ್ಲಾಧಿಕಾರಿ ಸ್ವರೂಪ ಪರ ಮಾತನಾಡಿದ್ದಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಆಕ್ಷೇಪಕ್ಕೆ ಅರ್ಥ ಇಲ್ಲ. ಪರ್ಯಾಯ ಮೆರವಣಿಗೆ ಭಗವಧ್ವಜ ಮೂಲಕ ಚಾಲನೆಯನ್ನ ಕೊಟ್ಟಿದ್ದಾರೆ. ಹಿಂದೆಯೂ ಕೂಡ ಇದೇ ರೀತಿ ಚಾಲನೆಯನ್ನ ನೀಡಲಾಗ್ತಾ ಇತ್ತು. ಒಂದು ವೇಳೆ ಅವರು ಪಾಕಿಸ್ತಾನದ ಧ್ವಜ ಕೊಟ್ಟಿದ್ದರೆ ಟೀಕೆ ಮಾಡಬೇಕಿತ್ತು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವರ ಮೇಲೆ ಕ್ರಮ ಕೈಗೊಂಡಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಪಾಕಿಸ್ತಾನ ಧ್ವಜ ಹಾರಿದಾಗ ಕಣ್ಣು ಮುಚ್ಚಿ ಕೂರ್ತಾರೆ. ಪರ್ಯಾಯದ ಯಶಸ್ಸನ್ನು ಇವರಿಗೆ ಸಹಿಸಲು ಆಗ್ತಾ ಇಲ್ಲ ಎಂದು ಟೀಕಿಸಿದ್ದಾರೆ. ಇನ್ನು ಉಡುಪಿ ಪರ್ಯಾಯಕ್ಕೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಎಂದು ಕೂಡ ಅವರು ಪ್ರಶ್ನಿಸಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಯಶಸ್ವಿ ರೀತಿಯಲ್ಲಿ ಉಡುಪಿಯ ಪರ್ಯಾಯ ನಾಡ ಹಬ್ಬ ನಡೆದಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ, ಉಡುಪಿಯ ನಾಗರಿಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಆ ಪರ್ಯಾಯದ ಯಶಸ್ವಿಯನ್ನು ಸಹಿಸಲಾಗದೆ ಕಾಂಗ್ರೆಸ್ ಅವರೀಗ ಭಾಳಷ್ಟು ಟೀಕೆ ಅಪವಾದಗಳನ್ನು ಈಗ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಒಬ್ಬ ಜಿಲ್ಲಾಧಿಕಾರಿಯಾಗಿದ್ದುಕೊಂಡು ಯಾವ ರೀತಿ ಆ ಒಂದು ಕೆಲಸ ಕಾರ್ಯ ನಿರ್ವಹಿಸಿದೆ ಎಂಬುದು ಇಡೀ ಉಡುಪಿಯ ಜನರಿಗೆ ಗೊತ್ತುಂಟು. ಅದರಿಂದಾಗಿ ನಾನು ವೈಯಕ್ತಿಕವಾಗಿ ಹೇಳಬೇಕಾದ ಅಗತ್ಯ ಇಲ್ಲ. ಆದರೆ ಕಾಂಗ್ರೆಸ್ಸಿಗರು ಅದನ್ನು ದಾರಿ ತಪ್ಪಿಸುವ ರೀತಿಯಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಉಡುಪಿ ನಗರಸಭೆಯ ಆಡಳಿತಾಧಿಕಾರಿಗಳು ಕೂಡ ಆಗಿದ್ದುಕೊಂಡು ಪೂರ್ವಪುರುಷದಿಂದ ಹಿಡಿದು ಪರ್ಯಾಯದ ಕಾರ್ಯಕ್ರಮ ತನಕ ಭಾಳ ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿಕೊಟ್ಟಿದ್ದಾರೆ. ಆ ಚಾಲನೆ ನೀಡುವ ಸಂದರ್ಭದಲ್ಲಿ ಭಗವಧ್ವಜದ ಮೂಲಕ ಅವರು ಚಾಲನೆ ನೀಡಿದ್ದಾರೆ. ಖಂಡಿತ ಅದೊಂದು ಪುಣ್ಯ ವೇದಿಕೆ. ಯಾಕಂತ ಹೇಳಿದರೆ ಎಲ್ಲ 7 ಮಠದ ಯತಿವರಿಯರು ಅದರಲ್ಲಿ ಉಪಸ್ಥಿತರು. ಅದೊಂದು ಪುಣ್ಯ ವೇದಿಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ಸಂದರ್ಭದಲ್ಲಿ ಅವರ ಭಗವಧ್ವಜ ಮೂಲಕ ಚಾಲನೆ ಕೊಟ್ಟದ್ದು ಈ ಹಿಂದೆ ಕೂಡ ಇತಿಹಾಸದಲ್ಲಿ ಅದೇ ರೀತಿ ಉಂಟು. ಅದೇನು ಹೊಸ್ತು ಅಲ್ಲ. ಆದರೆ ಒಂದು ವೇಳೆ ಉಸ್ತುವಾರಿ ಸಚಿವರ ಸಂದರ್ಭದಲ್ಲಿ ಉಪಸ್ಥಿತರೆ ಅವರ ಮೂಲಕ ನಾವು ಅದನ್ನು ಚಾಲನೆಯನ್ನು ಕೊಡ್ತಿತ್ತು. ಆದರೆ ಉಸ್ತುವಾರಿ ಸಚಿವರು ಇರ್ತಿದ್ರೆ ಇವರು ಇದೇ ರೀತಿ ಉಸ್ತುವಾರಿ ಸಚಿವರಿಗೆ ರಾಜೀನಾಮೆಗೆ ಆಗ್ರಹ ಮಾಡ್ತಿದ್ರಾ ಎಂಬ ಪಟ್ಟಿ ಹಿಡಿತಿದ್ರು ಎಂಬುದೊಂದು ಈಗ ಪ್ರಶ್ನೆ ಅರ್ಥ ಆಗಿದೆ. ಅದು ಬಿಟ್ಟು DC ಅವರ ಬಗ್ಗೆ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅವರ ಬಗ್ಗೆ ಶಿಸ್ತುಗಳು ಇದು ಸರಿಯಲ್ಲ. ಟೋಟಲಿ ಕಾಂಗ್ರೆಸ್ ಅವರು ಈಗ ಬಹಿರಂಗಪಡಿಸಬೇಕು. ಭಗವಧ್ವಜ ಅದು ಅವರ ಪರ, ಅದರ ವಿರುದ್ಧ ಅಲ್ಲ ಪರವ ಎಂಬುದನ್ನು ಅವರು ಬಹಿರಂಗಪಡಿಸಬೇಕಂತೇಳಿ. ಭಗವಧ್ವಜ ಇನ್ನು ಧರ್ಮದ ಒಂದು ಸಂಕೇತ, ಅದು ಯಾವುದೇ ಪಕ್ಷಕ್ಕೆ ಸೀಮಿತವಾದದ್ದಲ್ಲ. ಅದರಿಂದಾಗಿ ನೇರವಾಗಿ ನಾನು ಕಾಂಗ್ರೆಸ್ ಅವರಿಗೆ ಸವಾಲನ್ನು ಕೂಡ ಹಾಕಲಿಕ್ಕೆ ಬಯಸ್ತೇನೆ. ಪ್ರಥಮವಾಗಿ ಭಗವಧ್ವಜದ ಬಗ್ಗೆ ತಮಗೆ ಗೌರವ ಇದ್ದರೆ ಅದರ ಬಗ್ಗೆ ಬಹಿರಂಗಪಡಿಸಿ. ಇನ್ನು ಮುಂದೆ ಈ ರೀತಿ ನೀವು ಟೀಕೆಗಳನ್ನು ಮಾಡಿದರೆ ಖಂಡಿತವಾಗಿಯೂ ಮುಖ್ಯಮಂತ್ರಿ ಬರ್ಬೋದು, ಕಾಂಗ್ರೆಸ್ ಯಾರ ನಾಯಕರು ಬಂದರೂ ಕೂಡ ಭಗವಧ್ವಜದ ಮೂಲಕ ನಾವು ಸ್ವಾಗತ ಮಾಡ್ತೇವೆ. ಆಗ ಅವರು ಅದನ್ನು ಒಪ್ತಾರೆ ಇಲ್ಲ ಎಂಬುದನ್ನು ನಾವು ನೋಡಬೇಕಾಗ್ತದೆ.